ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ಗೆ ಡಿಕೆಶಿ ಗಾಳ ಹಾಕಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ತುಮಕೂರಲ್ಲಿ ಇಂದು ಶಾಸಕ ಜ್ಯೋತಿ ಗಣೇಶ್ ಸ್ಪಷ್ಟನೆ ನೀಡಿದ್ದಾರೆ. ನಾನು ಇದ್ರೆ ಬಿಜೆಪಿಯಲ್ಲಿ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಯಲ್ಲಿ, ಇಲ್ಲಾಂದ್ರೆ ಮನೆಯಲ್ಲಿ ಇರ್ತೀನಿ ಅಂತ ಮೊದಲೇ ಹೇಳಿದ್ದೆ. ನಿನ್ನೆ ಅಸೆಂಬ್ಲಿಯಲ್ಲಿ ಡಿಸಿಎಂ ಜೊತೆ ನಡೆದ ತಮಾಷೆ ಪ್ರಸಂಗವನ್ನು ಆಧಾರರಹಿತವಾಗಿ ಬಿತ್ತರಿಸಲಾಗ್ತಾ ಇದೆ. ಇದನ್ನು ನೋಡಿ ನಗಬೇಕು ಅಳ್ಬೇಕು ಗೊತ್ತಿಲ್ಲ. ಕಳೆದ ವಿಧಾನಸಭೆಯಲ್ಲಿ ನಮ್ಮ ಪಾರ್ಟಿಯಲ್ಲಿ ಸಾಕಷ್ಟು ಗೊಂದಲ ಇತ್ತು. ಇದನ್ನೇ ದಾಳವಾಗಿಸಿಕೊಂಡು ವಿರೋಧ ಪಕ್ಷದವರು ಪಕ್ಷ ತೊರೆಯುತ್ತಾರೆ ಎಂಬ ಸುದ್ದಿ ಹಬ್ಬಿಸಿದ್ರು ಎಂದು ಹೇಳಿದರು. ನಿನ್ನೆ ನಡೆದದ್ದು ಲೈಟರ್ ಇನ್ಸಿಡೆಂಟ್. ನಫೆಡ್ ಮೂಲಕ ಕೊಬ್ಬರಿ ಖರೀದಿಯಲ್ಲಿ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗಿದ್ದನ್ನು ಸದನದಲ್ಲಿ ಪ್ರಶ್ನೆ ಮಾಡಿದೆ. ಇದೇ ವೇಳೆ ಡಿಸಿಎಂ ಡಿಕೆಶಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ರು. ಡಿಸಿಎಂ ಕೊಡ್ತಾ ಇರುವ ಉತ್ತರದ ಕಡೆ ನನ್ನ ಗಮನ ಇರಲಿಲ್ಲ. ಅದಕ್ಕಾಗಿ ಅವರು ತಮಾಷೆಗಾಗಿ ನನ್ನ ಹೆಸರನ್ನ ಮಾತಿನ ಮಧ್ಯೆ ತಂದರು ಎಂದು ಅವರು ಹೇಳಿದರು. ನಾನು ಕಾಂಗ್ರೆಸ್ಗೆ ಹೋಗ್ತೇನೆ ಅನ್ನೋದು ಸುಳ್ಳು. ಅದು ತಮಾಷೆಗೆ ಮಾತ್ರ ಸೀಮಿತವಾಗಿರಲಿ. ಯಾರು ನನಗೆ ಕರೆಯೋಲೆ ಕೊಟ್ಟಿಲ್ಲ. ಗ್ರಾಮಾಂತರ ಶಾಸಕ ಸುರೇಶ್ ಗೌಡರು ಪಕ್ಷ ಬಿಡಲ್ಲ. ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವುದೇ ನಮ್ಮ ಗುರಿ ಎಂದು ಅವರು ಹೇಳಿದರು. ತುಮಕೂರಲ್ಲಿ ಯಾರಿಗೆ ಗೆಲ್ಲೋಕೆ ಶಕ್ತಿ ಇದೆಯೋ ಅಂತವರಿಗೆ ಟಿಕೆಟ್ ಕೊಡ್ತಾರೆ. ಪಕ್ಷ ಟಿಕೆಟ್ ಕೊಟ್ಟವರ ಪರ ನಾನು ಕೆಲಸ ಮಾಡ್ತೀನಿ. ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟರೂ ನಾನು ಕೆಲಸ ಮಾಡ್ತೀನಿ ಎಂದು ಅವರು ಹೇಳಿದರು. ನಾನು ಹಿಂದೆ ನನ್ನ ಆಫೀಸ್ನಲ್ಲೇ ಪ್ರೆಸ್ ಮೀಟ್ ಮಾಡಿ ಈ ಪ್ರಶ್ನೆನ ದೊಡ್ಡ ಪ್ರಶ್ನೆ ಕೇಳಿದ್ರಿ. ನಾನು ಅವತ್ತೇ ಹೇಳಿದ್ದೆ, ನಾನು ಇದ್ದರೆ ಬಿ ಜೆ ಪಿನಲ್ಲೇ ನಿಂತರೂ ಬಿ ಜೆ ಪಿನಲ್ಲಿ, ಇಲ್ಲ ಬಿ ಜೆ ಪಿ ಪರ ಓಡಾಡ್ತೀನಿ, ಇಲ್ಲ ತೀರಾ ಇದಾದರೆ ಮನೇಲಿರ್ತೀನಿ ಅಂತ ನಾನು ಅವತ್ತು ಕೂಡ ನಿಮ್ಗೆ ಜ್ಞಾಪಕ ಆಯಿತು ಅಲ್ವೋ ಹೇಳಿದ್ದೆ. ಆದರೆ ನಿನ್ನೆ ಯಾವುದೋ ಒಂದು ವಿಚಾರಕ್ಕೆ ಅಲ್ಲಿ ಅಸೆಂಬ್ಲಿಲಿ ಆದಂಥದ್ದನ್ನು ಕೆಲವೆಲ್ಲ ಬೇಸ್ಲೆಸ್ ಆಗಿ ಬಿತ್ತರಿಸ್ತಿರೋವಂಥದ್ದು, ಇದು ಒಂದ್ಸಲಿ ನನಗೆ ನಗಬೇಕು ಅಳಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಇದು ಸೀರಿಯಸ್ ಏನಿಲ್ಲ, ಯಾವುದೇ ಪ್ರಯತ್ನ ಇಲ್ಲ. ನಾನು ಮುಂಚೆನೇ ಹೇಳಿದ್ದೀನಿ. ಮುಂಚೆ ಆ ಟೈಮಲ್ಲಿ ನೀವು ಪ್ರೆಸ್ ಮೀಟ್ ನನ್ನ ಆಫೀಸ್ನಲ್ಲೇ ಕರೆದು ಕೇಳಿದ್ರಿ. ನಾನು ನಿಲ್ಲೋದಾದರೆ ಬಿ ಜೆ ಪಿನೇ, ಇಲ್ಲಾಂದರೆ ನಾನು ಮನೇಲಿ ಇದ್ಬಿಡ್ತೀನಿ ಆ್ಯಸ್ ಎ ಸಪೋರ್ಟರ್ ಆಫ್ ಬಿ ಜೆ ಪಿ ಮಾಡ್ತೀನಿ ಅಂತ ಅವತ್ತು ಹೇಳಿದ್ದೆ. ಇವತ್ತು ತಮ್ಗೆ ಗೊತ್ತಿರಲಿ ಅದು ಏನಕ್ಕೆ ಬಂತ ಪ್ರಶ್ನೆ ಅಂದರೆ, ಅವತ್ತು ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು ನಮ್ಮ ತುಮಕೂರಿನಲ್ಲಿ. ಸೊ ಆ ದೃಷ್ಟಿಯಿಂದ ಕೆಲವರು ಅಪೋಸಿಷನ್ ಪಾರ್ಟಿಯವರು ಇವ್ರಿಗಲ್ಲಿ ಜಾಸ್ತಿ ಕಿರುಕುಳ ಆಗ್ತಾ ಇದೆ, ಅದರಿಂದ ಏನಾರು ಅಂತ ಕೆಲವರು ಕೇಳಿರ್ಬೋದೇನೋ, ಅಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಏನಾರು ಹೇಳ್ಕೊಂಡಿರ್ಬೋದೇನೋ. ಅದೇ ಯಾವುದೇ ರೀತಿ ಆ ಥರದ್ದನ್ನು ನಮ್ಮನ್ನ ಯಾರು ಕೇಳೂ ಇಲ್ಲ. ಮತ್ತು ನಾವು ಅವತ್ತೇನೆ ಕೂಡ ಸ್ಪಷ್ಟಪಡಿಸಿದ್ದು, ನಾನು ಗೆಲ್ಲದಕ್ಕೂ ಮುಂಚೆನೇ ಅವಾಗ ಏನು ಗೊಂದಲಗಳಿತ್ತು ಸ್ವಲ್ಪ ಪಕ್ಷದಲ್ಲಿ, ಕೆಲವ್ರಿಗೆ ಗೊತ್ತಿರಲ್ಲ ಟಿಕೆಟ್ ಹೋಗಲ್ಲ, ಅದೇನು ಕಣ್ಮುಂದೆ ನಡೆದಿರೋದು ಹಿಸ್ಟ್ರಿ, ಅದೇನೇನು ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಅವತ್ತು ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ನಿಂತರೆ ಬಿ ಜೆ ಪಿನಲ್ಲಿ ಕೊಟ್ಟರೆ ನಿಲ್ತೀನಿ, ಇಲ್ಲ ಅಂದರೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ಕೊಂಡು ಮನೇಲಿರ್ತೀನಿ ಅಂತ ನಾನು ಅವತ್ತು ಹೇಳಿದ್ದೆ. ಟಿಕೆಟ್ ಕೊಟ್ಟಿದ್ದಾರೆ ಪಾರ್ಟಿಯವರು, ಗೆದ್ದಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಹಿತೈಷಿಗಳು ತುಮಕೂರಿನಲ್ಲಿ. ಆದರೆ ನಿನ್ನೆ ಆದಂಥ ಇನ್ಸಿಡೆಂಟು ಅದು ಲೈಟರ್ ಇನ್ಸಿಡೆಂಟು, ಇಟ್ ಈಸ್ ನಾಟ್ ಎ ಸೀರಿಯಸ್ ಇನ್ಸಿಡೆಂಟು. ಸುರೇಶ್ ಗೌಡ್ರು ಈ ಕಡೆ ಇದ್ದವ್ರು ಅಲ್ಲೋಗೇನೋ ಶಿವಲಿಂಗೇಗೌಡ್ರ ಹತ್ರ ಮಾತಾಡ್ತಿದ್ರು. ಅದು ಕೊಬ್ಬರಿ ಬಗ್ಗೆ ಚರ್ಚೆ ಇನಿಷಿಯೇಟ್ ಮಾಡಿದ್ದು ಸನ್ಮಾನ್ಯ ರೇವಣ್ಣವರು. ತದನಂತರ ಸಾಕಷ್ಟು ಜನ, ಶಿವಲಿಂಗೇಗೌಡರು, ನಮ್ಮ ಉಲ್ಲಳ್ಳಿ ಸುರೇಶ್ ಅವರು ಇರ್ಬೋದು, ತಿಪ್ಟೂರು ಜಡಾಕ್ಷರವ್ರು ಇರ್ಬೋದು, ಎಲ್ಲ ಆದಮೇಲೆ ನಾನು ತುಮಕೂರಿನ ಆಗಿದ್ದರಿಂದ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿತ್ತು. ನಿಮಗೆ ಗೊತ್ತಿರಲಿ, ಹೈಯೆಸ್ಟ್ ಗ್ರೋಯರು ಇನ್ ಟರ್ಮ್ಸ್ ಆಫ್ ಏರಿಯಾ ಮತ್ತು ನಂಬರ್ಸು ತುಮಕೂರೇ, ತುಮಕೂರು ಜಿಲ್ಲೆ. ತದನಂತರ ಹಾಸನ, ರಾಮನಗರ, ಇವನ್ ಚಾಮರಾಜನಗರ, ಮೈಸೂರು, ಚಿಕ್ಕಮಗಳೂರು, ಇವೆಲ್ಲ ಒಂದು ಚಿತ್ರದುರ್ಗ ಎಲ್ಲನೂ ಕೂಡ ಬರ್ತದೆ. ಆದರೆ ಎನ್ರೋಲ್ ಆಗಬೇಕಾದ್ರೆ ರೈತರಿಗೆ ಹೈಯೆಸ್ಟ್ ನಮ್ದಾಗಬೇಕಿತ್ತು. ಇವರು ಯಾವ ರೀತಿ ನಂಬರ್ ಆಫ್ ಪಾಯಿಂಟ್ಸ್ ಜಾಸ್ತಿ, 22 ಸೆಂಟ್ರ್ ಅಂತ ಫಸ್ಟ್ ಮಾಡಿದರು. ಆಮೇಲೆ ಇದೆಲ್ಲ ಆದಮೇಲೆ 42 ಚಿಲ್ಲರೆಗೆ ಇಂಕ್ರೀಸ್ ಮಾಡಿರಿ, ಇನ್ನೂ ಜಾಸ್ತಿ ಮಾಡಿರ್ಬೋದು ನನ್ನ ಪ್ರಕಾರ. ನೀವು ಹಾಸನದಲ್ಲಿ ಅಷ್ಟೊಂದು ರಿಜಿಸ್ಟರ್ ಆಗಿದೆ ಅಂದರೆ ಗೊತ್ತಿರಬೇಕು ನಿಮ್ಗೆ, 20 ಕ್ವಿಂಟಾಲ್ ಮ್ಯಾಕ್ಸಿಮಮ್ ಒಬ್ಬ ರೈತರಿಂದ ತೊಗೊಳೋದು, ಅಪ್ ಟು 5 ಎಕರೆ ಅದೇನೋ ಲೆಕ್ಕ ಇದೆ. ಹೈಯೆಸ್ಟು ರಿಜಿಸ್ಟರ್ ಅವರಾಗಿ ಏನಾರು ಅವ್ರಿಗೆ ಅಲಾಟ್ಮೆಂಟ್ ಜಾಸ್ತಿ ಆದರೆ ಅನ್ಯಾಯ ಆಗೋದು ನಮಗೆ ಅಲ್ಲ. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಗಲಾಟೆ ಮಾಡಿದ್ರು, ನಾವು ಕೂಡ ಅದನ್ನು ನಾನು ಹೈಲೈಟ್ ಮಾಡಿದೆ. ಅದು ಉತ್ತರ ಕೊಡೋದಕ್ಕೆ ಸಿ ಎಮ್ ಇಲ್ಲದೆ ಇರೋದ್ರಿಂದ ನಿನ್ನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿದ್ರು, ಅದು ಬಂದಾಗೇನೋ ಲೈಟರ್ ಸೆನ್ಸಲ್ಲಿ ನಾನೆಲ್ಲ ಪಕ್ಕದಲ್ಲಿ ಅವ್ರು ಉತ್ತರ ಕೊಡ್ಬೇಕಾದ್ರೆ ನಾನು ಕೂಡ ಚಿತ್ರದಿಂದ ಕೇಳಬೇಕಿತ್ತು. ಯಾಕಂದರೆ ಪ್ರಶ್ನೆ ಕೇಳಾದ್ಮೇಲೆ ಉತ್ತರ ಕೊಡ್ಬೇಕಾದ್ರೂ ಕೇಳಬೇಕು. ನಾವೆಲ್ಲ ಪಕ್ಕದಲ್ಲಿ ಮಾತಾಡ್ತಿದ್ದೆ, ಅಲ್ಲಿ ಶಿವಲಿಂಗೇಗೌಡರು ಕೂಡ ಎಲ್ಲ ಪಕ್ಕದಲ್ಲಿ ಅವ್ರು ಸುರೇಶ್ ಗೌಡ್ರನ್ನ ಕೂರಿಸ್ಕೊಂಡು ನಮ್ಮ ತುಮಕೂರು ಗ್ರಾಮಾಂತರ ಮಾತಾಡ್ತಿದ್ರು. ಅವರು ಇನ್ನೇ ಲೈಟರ್ ಸೆನ್ಸ್ ಉತ್ತರ ಸೀರಿಯಸ್ ಆಗಿ ಕ್ವಶನ್ ಕೇಳಿದ್ರೆ ಉತ್ತರ ಕೊಡ್ಬೇಕಾದ್ರೆ ನಾನು ಕೇಳ್ಬೇಕಾರೆ ಅಂತೇಳಿ ಫಸ್ಟ್ ಇವ್ರು ಶಿವಲಿಂಗೇಗೌಡ ಹೊಡೆದ್ರು. ಅದು ವಿಡಿಯೋ ಇದೆ ನಿಮ್ಮಲ್ಲೇ ಎಲ್ಲರೂ ತಗೊಂಡು. ಅದಾದಮೇಲೆ ನನ್ನ ನೋಡಿ ನಾನು ಪಕ್ಕದ ಸೀಡಲ್ಲಿ ಕೂತಿ ಪಕ್ಕದವ್ರ ಜೊತೆ ಮಾತಾಡ್ತಿದ್ದರಿಂದ ಕರೆದು ಕ್ವಶನ್ ಕೇಳ್ಬಿಟ್ಟು ಇದು ಮಾಡ್ತೀಯಲ್ಲಪ್ಪ ಅಂದಾಗ ತಿರ್ಗಾ ಏನೋ ಸುರೇಶ್ ಗೌಡ್ರ ಏನೋ ಹೇಳಿದ್ರು. ಅದು ತಿರ್ಗಾ ಇವರು ನನ್ನ ಬಿಟ್ಟು ಸಂಪರ್ಕ ಮಾಡಿರಲಿಲ್ಲ. ಜೆಡಿಎಸ್ ಮತ್ತು ಬಿಜೆಪಿ ಇದರಲ್ಲಿ ಏನು ಓಪನ್ ಸೀಕ್ರೆಟ್ ಸರ್ ನಿಮ್ಗೆ ಏನು? ಈಗ ಜೆಡಿಎಸ್ ಮತ್ತು ಬಿಜೆಪಿ 20 ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಥರ ಒಂದು ಹೆಸರುಗಳಿಗೆ ಮುನ್ನೆಲೆ ಬರ್ತಾ ಇದೆ. ಅದರಲ್ಲಿ ನಿನ್ನೆ ಸೆಷನ್ನಲ್ಲಿ ನಡೆದಿರುವಂಥ ಚರ್ಚೆ ಬಹಿರಂಗವಾಗಿ ಎಲ್ಲೋ ಒಂದು ಕಡೆ ಈ ಹಿಂದೆ ಕೂಡ ಸಂಪರ್ಕ ಮಾಡಿದ್ರು ಅಥವಾ ಈ ಮುಂದೆ ನೋಡಿ ಸರ್, ಯಾವುದು ಈಗ ನನ್ನ ವಿಚಾರಕ್ಕೆ ನಾನು ಹೇಳ್ಬೋದು, ಬೇರೆಯವ್ರದ್ದು ನಾನು ಯಾವುದು ಆ ರೀತಿ
ಆಗೈತೆ. ನನ್ನ ವೈಯಕ್ತಿಕವಾಗಿ ಸುಮ್ಮನೆ ನನಗೆ ಆ ಲೈಟರ್ ಸೆನ್ಸಲ್ಲಿ ನಡೆದಂಥ ಇನ್ಸಿಡೆಂಟ್ನ ಇದು ಎಲ್ಲೋ ತಗೊಂಡು ಔಟ್ ಆಫ್ ದಿ ಪ್ರಪೋರ್ಷನ್ ಬ್ಲೋಯಿಂಗ್ ಅಂತಾರಲ್ಲ ಆ ಥರ ಇದು ಆಯಿತು ಅಂತ ಇದನ್ನು ಅಲ್ಲಿ ತಮಾಷೆಗೆ ಏನವರು ವಿಶ್ಲೇಷಣೆ ಮಾಡಿದ್ರು ಅಷ್ಟಕ್ಕೆ ಸೀಮಿತ ಹಿಡ್ಕೋಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡಿ. ಸಂಪರ್ಕದಲ್ಲಿ ಸರ್ ಆಹ್ವಾನ ಬಂದಿದ್ದು ನಿಜನೇ ಸರ್? ಯಾವ ಆಹ್ವಾನನೂ ಬಂದಿಲ್ಲ. ನಮ್ಮನ್ನು ಕೇಳ್ತಾರ ಸರ್ ಫಸ್ಟ್ ಆಫ್ ಆಲ್ ನೀವು ಹೇಳಿ ಅಷ್ಟೇ. ಬಿ ಜೆ ಪಿಯ ಕಟ್ಟಾಳಾಗಿ ಹಿಂದೆ ಹಿಸ್ಟ್ರಿ ಯಾರ್ಯಾರು ಎಲ್ಲೆಲ್ಲಿದ್ರು ಗೊತ್ತಿರಲ್ಲ, ಪಕ್ಷದಲ್ಲಿರೋರು ಗೊತ್ತು. ಈ ಬಿ ಜೆ ಪಿ ಪಕ್ಷದಲ್ಲಿ ಎಮ್ ಎಲ್ ಎ ಇರೋರು ಅವ್ರಿಗೂ ಒಂದೊಂದು ಇಷ್ಟ ಇದೆ. ರಾಜಕೀಯ ಎಲ್ಲಿ ಶುರು ಮಾಡಿದ್ರು ಎಲ್ಲಿದ್ದಾರೆ ಎಲ್ಲರದು ಇದೆ. ಅದೇನು ಓಪನ್ ಪೇಜು ಪೂರ್ತಿ, ಅದನ್ನೇನು ಏನು ಮರೆಮಾಚಕ್ಕಾಗಲ್ಲ. ತಂದೆ ಮೂಲಕ ಏನಾರ ಕೇಳಿ ಆ ಥರ ಯಾವುದೇ ಕಾರಣಕ್ಕೂ ಆ ರೀತಿಯಾದಂಥ ಯಾವುದೇ ಒಂದು ಇದಿಲ್ಲ. ಆದರೆ ಆಗ್ತಿದ್ದಂಥ ಗೊಂದಲದಲ್ಲಿ ಅವರವರೇ ಮಾತಾಡ್ಕೊಳೋರು ಅಂತ ನನಗೂ ಕೂಡ ಇವರು ಅಲ್ಲಿ ಕಾಡದಲ್ಲಿ ನಿಮಗೂ ಗೊತ್ತಲ್ಲ, ನಿಮ್ಮ ಮುಂದೆನೇ ಹೇಳಿದ್ದೀನಿ. ಎಂದು ಕೂಡ ಡಿ ಕೆ ಶಿ ಅವರು ನಿಮ್ಮನ್ನು ಸಂಪರ್ಕ ಮಾಡಿಲ್ಲ, ಮಾತಾಡಿಲ್ಲ. ಅಲ್ಲ, ಯಾವ ಲೆಕ್ಕದಲ್ಲಿ ನಮ್ಮನ್ನು ಸಂಪರ್ಕ ಮಾಡ್ತಾರೆ ನೀವೇ ಯೋಚನೆ ಮಾಡಿ. ಪೂರ್ತಿ ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಹೋಗ್ತೀವಿ ಅಂತ ಚರ್ಚೆ ನನಗೆಲ್ಲ ಹೇಳಿರೋದು ಅದು. ಸುರೇಶ್ ಗೌಡ್ರಿಗೆ ಅದೇನಾದ್ರೂ ಆ ಥರ ಯಾರೆಲ್ಲೂ ಹೋಗಲ್ಲ ಸರ್. ಈಗ ಪಕ್ಷದಿಂದ ಟಿಕೆಟ್ ತಗೊಂಡು ಕಷ್ಟಪಟ್ಟೆಲ್ಲ ಗೆದ್ದಿದ್ದಾರೆ. ಪಕ್ಷ ಏನು ಹೇಳ್ತದೋ ಅದು ಕೇಳ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಯಾವ ಪ್ರಯತ್ನಗಳು ಆಗಿಲ್ಲ. ನೀವು ಸಿಎಂ ಆದ್ಮೇಲೆ ಬರ್ತೀವಿ ಅನ್ನೋ ಮಾತಾಡಿದ್ರ? ಅಲ್ಲ, ಅದು ಯಾರು ಹೇಳಿದ್ರು ಅವ್ರು ಕೇಳಬೇಕು. ನನ್ಗೆ ಹೇಳಿದ್ರ ಅವ್ರು ಅದು ಲೈಟರ್ ಸೆನ್ಸ್ ಅಲ್ಲಿ ಅವರು ಸುರೇಶ್ ಗೌಡ್ರು ಮಾತಾಡ್ಕೊಂಡು ಇದು ನನಗೆ ಹೇಳಿದ್ದು ಅವರಷ್ಟೇ. ನೀನು ಬಸವರಾಜ್ ಅವ್ರ ಮಗ ಆಗಿ ಕ್ವಶನ್ ಕೇಳಿ ಉತ್ತರ ಕೇಳ್ಬೇಕಪ್ಪ, ದಟ್ ಈಸ್ ಅಷ್ಟು ಮಾತ್ರ. ನನ್ನ ಬೇಕಾದವರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಈ ಎಲೆಕ್ಷನ್ ನೆಕ್ಸ್ಟ್ ಎಲೆಕ್ಷನ್ಗೆ ಏನೋ ಬೇಕಾದವರು ಅಂತ ಅವರು ಬಸವರಾಜ್ ಅವರು ನರೇಂದ್ರ ಮೋದಿ ಅವ್ರನ್ನ ದೇಶದಲ್ಲಿ ಮತ್ತೆ ಪ್ರಧಾನಿ ಮಾಡೋದು ಬಿಟ್ರೆ ಇನ್ನು ನಮ್ಮ ಪಕ್ಷದಲ್ಲಿರುವಂಥ ಹಾಲಿ ಸಂಸದರಿರ್ಬೋದು, ಮಾಜಿಗಳಿರ್ಬೋದು, ಎಲ್ಲರಿಗೂ ಕೂಡ ಇನ್ಯಾರ್ದು ಬೇರೆ ಇದಿಲ್ಲ. ಕ್ಯಾಂಡಿಡೇಟು ಪಕ್ಷ ಫಿಕ್ಸ್ ಮಾಡ್ತಾರೆ, ಯಾರಿಗೆ ಮಾಡ್ತಾರೋ ಅವ್ರನ್ನ ಗೆಲ್ಲಿಸಿ ನರೇಂದ್ರ ಮೋದಿ ಅವ್ರನ್ನ 400ಕ್ಕಿಂತ ಹೆಚ್ಚಿಗೆ ದಾಟಿಸ್ಬೇಕು ಅನ್ನೋದು ಬಿಟ್ಟರೆ ಇನ್ಯಾರಿಗೂ ಕೂಡ ವೈಯಕ್ತಿಕವಾಗಿ ರಾಜಕೀಯ ಅಂದರೆ ಎಲ್ಲರದೂ ಕೂಡ ಇದ್ದೇ ಇರ್ತದೆ. ಆದರೆ ಎಲ್ಲರ ಗುರಿ ಒಂದೇ. ಅದು ಜೆ ಎಸ್ ಬಸವರಾಜ್ ಅವ್ರದ್ದು ಇರ್ಬೋದು, ಮತ್ತಿರ್ಬೋದು, ಇಲ್ಲಿರೋದು ಯಾರೇ ಇರ್ಬೋದು ಕೂಡ ಎಲ್ಲರದೂ ಕೂಡ ಒಂದೇ ಗುರಿ. ನರೇಂದ್ರ ಮೋದಿ ಅವ್ರನ್ನ ಈ ಸಲ ಪಾರ್ಲಿಮೆಂಟಲ್ಲಿ 400ಕ್ಕಿಂತ ಹೆಚ್ಚಿಗೆ ಜನ ಸದಸ್ಯರು ಅವ್ರನ್ನ ಸಪೋರ್ಟ್ ಮಾಡಿ ಪ್ರೈಮ್ ಮಿನಿಸ್ಟರ್ ಮಾಡುವಂಥ ಒಂದು ಸರ್ ಪಕ್ಷ ನೋಡಿ ಸರ್. ಈಗ ಒಂದು ಎಲೆಕ್ಷನ್ ಅಂದಮೇಲೆ ಆಸ್ಪಿರೆಂಟ್ಸ್ ಎಲ್ಲರೂ ಬಂದಿರ್ತಾರೆ. ಯಾರಿಗೆ ಗೆಲ್ಲಕ್ಕೆ ಶಕ್ತಿ ಇದೆ ಅದನ್ನು ನೋಡ್ಕೊಂಡು ಇದು ರಾಷ್ಟ್ರೀಯ ಪಕ್ಷ. ಯಾಕಂದರೆ ಇದು ಕಾಟಾಚಾರಕ್ಕೆ ಎಲೆಕ್ಷನ್ ಮಾಡೋದಲ್ಲ, ಯಾವುದೇ ವೇವ್ ಇದೆ ಮತ್ತೊಂದು ಅದು ಒಂದು ಕಡೆ. ಇಡೀ ದೇಶದಲ್ಲೇ ನರೇಂದ್ರ ಮೋದಿ ಅವ್ರ ವೇವ್ ಇರೋದು ಅದು ಮಾಧ್ಯಮದಲ್ಲೂ ನೋಡ್ತಿದ್ವಿ, ಜನರ ಭಾವನೆಗಳಲ್ಲೂ ಅದು ನೋಡ್ತಾ ಇದ್ದೀವಿ. ಹಂಗಂತ ಭಾರತೀಯ ಜನತಾ ಪಕ್ಷದಲ್ಲಿ ಎಲೆಕ್ಷನ್ನ ವೇವ್ ಇದೆ ಅಂತೇಳಿ ಸುಮ್ಮ ಕೂತ್ಕೊಳ್ಳಲ್ಲ. ಗಟ್ಟಿಯಾಗಿರೋಂಥ ಕ್ಯಾಂಡಿಡೇಟ್ಗಳನ್ನ, ಗೆಲ್ಲೋವಂಥ ಕ್ಯಾಂಡಿಡೇಟ್ಗಳನ್ನ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಮಾಡ್ತಾರೆ. ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಅವ್ರನ್ನ ಗೆಲ್ಸೋಂಥ ಜವಾಬ್ದಾರಿ ನಮ್ದಷ್ಟು. ಮಾಧುಸ್ವಾಮಿ ಅವ್ರ ಬಗ್ಗೆ ನನಗೆ ಒಲವಿಲ್ಲ, ನಾನು ಅವರು ನೋಡಿ ಸರ್, ಅದು ನೀವು ಅವ್ರನ್ನ ಕೇಳಬೇಕು ಹೋಗಿ. ನಾನು ಅವ್ರ ಮಗ ಅನ್ನೋದಕ್ಕೆ ಅವ್ರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ನಾನು ಜವಾಬ್ದಾರಿನಲ್ಲ. ಅದು ನೀವು ಹೋಗಿ ಅವ್ರನ್ನೇ ಕೇಳಬೇಕಾಗ್ತದೆ. ನಾನು ಪಕ್ಷ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಪಕ್ಷನೂ ತೀರ್ಮಾನ ಮಾಡ್ಬೇಕಾದ್ರೆ ತಮಗೆ ಗೊತ್ತಿರಲಿ, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಿ ಯಾರು ಸ್ಟ್ರಾಂಗ್